ಡಿಸೆಂಬರ್ 6ರಂದು ರಾಜ್ಯದಾದ್ಯಂತ ರಿಲೀಸ್ ಆಗಲಿರುವ ತುಳು ಚಿತ್ರವೊಂದರ ಟ್ರೇಲರ್ ಇದೀಗ ಭಾರಿ ವಿವಾದ ಸೃಷ್ಟಿಸಿದಂತಿದೆ. ಈ ಟ್ರೇಲರ್ನಲ್ಲಿ ಯುವತಿಯೊಬ್ಬಳನ್ನ ತಂಡವೊಂದು ಹಿಂಬಾಲಿಸಿಕೊಂಡು ಹೋಗುವ ದೃಶ್ಯವಿದ್ದು, ಈ ದೃಶ್ಯಕ್ಕೆ ನೀಡಲಾಗಿರುವಂತಹ ಹಿನ್ನೆಲೆ ಸಂಭಾಷಣೆಯಲ್ಲಿ ಬಯಲು ಸೀಮೆಯ ಜನರನ್ನ ಹೀಯಾಳಿಸುವ ವಿಚಾರ ಬಂದಿದೆ ಎನ್ನಲಾಗಿದೆ. ತುಳು ಭಾಷೆಯಲ್ಲಿರುವ ಈ ಸಂಭಾಷಣೆಯಲ್ಲಿ ಹುಡುಗಿಯೋರ್ವಳನ್ನ ಅತ್ಯಾಚಾರ ನಡೆಸುವಂತಹ ಯತ್ನಕ್ಕೆ ಕೈ ಹಾಕಿದಲ್ಲಿ ಸುಮ್ಮನೆ ಕುಳಿತುಕೊಳ್ಳಲು ತುಳುನಾಡಿನ ಜನ ಬಯಲು ಸೀಮೆಯ ಅಂದ್ರೆ ಘಟ್ಟದ ಜನರಂತಲ್ಲ ಎಂದಿದೆ. ಈ ಸಂಭಾಷಣೆಯ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು, ಬಯಲು ಸೀಮೆಯ ಜನರನ್ನ ಹೀಯಾಳಿಸಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭವಿಷ್ ಆರ್ಕೆ ಕ್ರಿಯೇಷನ್ಸ್ ನ ಆಟಿಡೊಂಜಿ ದಿನ ಎನ್ನುವ ಚಿತ್ರದ ಟ್ರೇಲರ್ ಇದಾಗಿದ್ದು, ಪೃಥ್ವಿ ಅಂಬಾರ್ ಸೇರಿದಂತೆ ಹಲವು ತುಳು ಚಿತ್ರ ನಟರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಗಿರಿಗಿಟ್ ಎನ್ನುವ ತುಳು ಚಿತ್ರದಲ್ಲಿ ವಕೀಲರನ್ನ ಹೀಯಾಳಿಸಲಾಗಿದೆ ಎನ್ನುವಂತಹ ಕಾರಣಕ್ಕೆ ಚಿತ್ರಕ್ಕೆ ತಡೆಯೊಡ್ಡಿದ್ದ ವಕೀಲರ ಸಂಘದ ಬಳಿಕ ಮಾತುಕತೆಯ ಮೂಲಕ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು. ಇದೀಗ ಡಿಸೆಂಬರ್ 6ರಂದು ತೆರೆ ಕಾಣಲಿರುವಂತಹ ಆಟಿಡೊಂಜಿ ದಿನ ಚಿತ್ರ ತೆರೆ ಕಾಣುವ ಮೊದಲೇ ಹೊಸತೊಂದು ಕಾಂಟ್ರವರ್ಸಿಯನ್ನ ಸೃಷ್ಟಿಸಿದ್ದು, ಯಾವ ಹಂತಕ್ಕೆ ತಲುಪಲಿದೆ ಅಂತ ಕಾದೊಡ್ಬೇಕಾಗಿದೆ. ಎಸ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುಧೀರ್ ಕಳಸ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಆಟಿಡೊಂದು ದಿನ ಅನ್ನುವಂತ ಚಿತ್ರ ಬಿಡುಗಡೆ ಆಗಿದೆ. ಈ ಒಂದು ಸಿನಿಮಾದಲ್ಲಿ ನೀವೊಂದು ಕಾಂಟ್ರವರ್ಸಿ ಇದೆ ಅನ್ನುವಂಥದ್ದು ನಿಮ್ಮ ವಾದ. ಯಾವಾಗ ಈ ಒಂದು ಸಂಭಾಷಣೆಯನ್ನ ಆಲಿಸಿದ್ರೆ ಮತ್ತೆ ಯಾಕೆ ನಿಮ್ಮ ಆಕ್ಷೇಪ ಅಂತ? ನಾನು ಒಂದು ವಿಷಯ ಈಗ ತುಳು ಚಿತ್ರರಂಗಕ್ಕೆ ಸ್ಪಷ್ಟ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ತುಳು ಚಿತ್ರರಂಗ ಈಗಾಗಲೇ ಬೆಳೆಯುವಂತ ಚಿತ್ರರಂಗ, ಈಗ ಸಣ್ಣದಾಗಿ ಬೆಳೀತಾ ಇದೆ. ಈ ಇಂಥ ವಿಷಯದಲ್ಲಿ ಈಗ ನಮ್ಮ ಘಟ್ಟದವರು ಅಂತ ಹೇಳಿ ಒಂದು ಪಾರ್ಟ್ ಅನ್ನು ಒಂದು ವರ್ಡ್ ಅನ್ನು ಯೂಸ್ ಮಾಡಿದ್ದಾರೆ. ಸೊ ನಾನು ಒಂದು ವಿಷಯವನ್ನು ಹೇಳ್ತೇನೆ. ಈಗ ಘಟ್ಟದವರು ಒಂದು ಹುಡುಗಿಗೆ ಅನ್ಯಾಯವಾಗ ಕಣ್ಣು ಮುಚ್ಚಿ ಕೂರುವವರು ಘಟ್ಟದವರು. ಹಾಗಾದ್ರೆ ಇವರು ಕೂರುವವರಲ್ಲ. ಒಂದು ವರ್ಡ್, ಇವರಿಗೆ ಪ್ರಕೃತಿ ಸೌಂದರ್ಯ ಸವಿಲಿಕ್ಕೆ ನಮ್ಮ ಘಟ್ಟ ಸೈಡ್ ಅವರೇ ಬೇಕು. ಘಟ್ಟ ಸೈಡ್ ಅವರದೇ ಪ್ರಕೃತಿ ಸೌಂದರ್ಯ ಎಲ್ಲ ನೋಡ್ಲಿಕ್ಕೆ, ಅದೆಲ್ಲ ಪ್ಲೇಸಸ್ ಎಲ್ಲ ಶೂಟಿಂಗ್ ಮಾಡಿ, ಒಂದು ಸಾಂಗ್ ಶೂಟಿಂಗ್ ಸಮೇತ ನಮ್ಮ ಘಟ್ಟದಲ್ಲಿ ಆಗಿದ್ದು. ಒಂದು ಸಾಂಗ್ ಶೂಟಿಂಗ್ ಅಲ್ಲೇ ಮಾಡಿದ್ದಾರೆ, ಘಟ್ಟದಲ್ಲಿ ಮಾಡಿದ್ದಾರೆ. ಇವರು ಈ ತರ ಕಾಂಟ್ರವರ್ಸಿ ಇಟ್ಕೊಂಡ್ರೆ ನಮ್ಮ ಊರಲ್ಲಿ ತುಂಬಾ ಇದಕ್ಕೆ ಅಪಪ್ರಚಾರಗಳು ಬರ್ತಾ ಇದೆ. ಸೊ ಇದನ್ನು ನೋಡ್ಕೊಂಡು ಸುಮ್ನೆ ಕೂರುವವರು ನಮ್ಮ ಪ್ರಜ್ಞಾವಂತ ಜನಗಳಲ್ಲ. ಸೊ ಮತ್ತೆ ತುಳುನಾಡಿಗೂ ನಮ್ಮ ಈ ಕಡೆ ಘಟ್ಟ ಸೈಡಿಗೂ ಅಭಿನವ ಒಂದು ಸಂಬಂಧ ಒಂದು ಕೆಲವು ವರ್ಷಗಳಿಂದ ಇಟ್ಕೊಂಡ ಜನಗಳು ಇದ್ದಾರೆ. ಇದು ವರ್ಲ್ಡ್ ಅಲ್ಲಿ ಇದು ಆ ಒಂದು ಪದವನ್ನು ತೆಗೆದು ಹಾಕ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟನೇ ಆಗ್ತದೆ. ಫಿಲ್ಮ್ ಅನ್ನು ರಿಲೀಸ್ ಆಗ್ಲಿಕ್ಕೆ ಯಾವ ಕಾರಣಕ್ಕೂ ಬಿಡುದಿಲ್ಲ. ಮೂಡಿಗೆರೆ, ಚಿಕ್ಕಮಂಗ್ಳೂರು, ಕಳಸ ಎಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಈಗಾಗಲೇ ಚರ್ಚೆಗಳು ಸ್ಟಾರ್ಟ್ ಆಗಿದೆ. ಇನ್ನು ಮುಂದಕ್ಕೆ ಅಂತೂ ಗ್ಯಾರಂಟಿ ಈ ಫಿಲ್ಮ್ ಅನ್ನು ರಿಲೀಸ್ ಆಗ್ಲಿಕ್ಕೆ ಬಿಡುದಿಲ್ಲ. ಸಂಬಂಧಪಟ್ಟದವರಿಗೆ ಕಾಲ್ ಅನ್ನು ಕನೆಕ್ಟ್ ಮಾಡಿದ್ರು ನಮ್ಗೆ ಕರೆಕ್ಟ್ ಆಗಿ ಆನ್ಸರ್ ಗಳು ಸಿಕ್ಲಿಲ್ಲ, ಅದಕ್ಕೆ ಉತ್ತರಗಳನ್ನು ಕೊಡ್ಲಿಲ್ಲ ಅಂದ್ರೆ ಮುಂದೆ ಒಂದು ದೊಡ್ಡ ಹೋರಾಟಗಳು ನಡೀತದೆ ಮೇಡಮ್. ಓಕೆ, ಅಂದ್ರೆ ನೀವು ಈಗ ಈ ಟ್ರೇಲರ್ ಒಂದು ಸಂಭಾಷಣೆಯನ್ನು ಯಾವಾಗ ನೋಡಿದ್ರಿ ಅಂತ? ನಮ್ಗೆ ಆಕ್ಚುಲಿ ಅದು ಟ್ರೇಲರ್ ಬಂದದ್ದು ಈಗ ಒಂದು ದಿವಸ ಆಯ್ತು ನಂಗೆ ವಾಟ್ಸ್ಆಪ್ ಅಲ್ಲಿ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ. ನಂಗೆ ಸಿಕ್ಕಿದ್ದು ಇವತ್ತು ಬೆಳಗ್ಗೆ. ನಂಗೆ ಸಿಗುವಾಗ ಸಾಧಾರಣ ಗ್ರೂಪ್ ಅಲ್ಲಿ ಎಲ್ಲ ಚರ್ಚೆಗಳು ಆಗಿದೆ. ಸಾಧಾರಣ ಎಲ್ಲ ಚರ್ಚೆಗಳಾಗಿದೆ. ಸಿಕ್ಕಾಪಟ್ಟೆ ಟೀಕೆಗಳು ಬರ್ತಾ ಇದೆ, ಭಾರಿ ಟೀಕೆಗಳು ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟವರಿಗೆ ನಾವು ಕಾಲ್ ಮಾಡಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ಪ್ರತಿಕ್ರಿಯೆ ಸಿಗಲಿಲ್ಲ. ಈ ಚಿತ್ರತಂಡದ ಜೊತೆ ಮಾತನಾಡಿದ್ರ ಹೇಗೆ ಅಂತ? ಅದೇ ನಾವು ಕಾಲ್ ಕನೆಕ್ಟ್ ಮಾಡಿದ್ದೇವೆ. ನಾವು 90 ಪಡಲವರಿಗೆ ನಾವು ಕಾಲ್ ಮಾಡಿದ್ವಿ, ಕಲಾವಿದರಿಗೆ, ಅವ್ರಿಗೆ 90 ಪಡಲವರಿಗೆ. ಸೊ ಕಾಲ್ ಮಾಡಿದಾಗ ಅವ್ರು ಹೇಳುವಂತ ಮಾತು, ನನಗೆ ಇದು ಶೂಟಿಂಗ್ ಡಬ್ಬಿಂಗ್ ಟೈಮ್ ಅಲ್ಲಿ ಇರ್ಲೇ ಇಲ್ಲ, ಅದು ಹೇಗ್ ಬಂತಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ಏನಂತೇಳಿ ನಮಗೆ ಕರೆಕ್ಟ್ ಆಗಿ ಸಿಗ್ಲಿಲ್ಲ. ಅದು ಸಿಗ್ಲಿಲ್ಲ ಅಂದ್ರೆ ನಾವು ಕೋರ್ಟಲ್ಲಿ ಸ್ಟೇ ತರ್ತೇವೆ. ಅದಕ್ಕೆ ಆ ಒಂದು ಚಿತ್ರತಂಡಕ್ಕೆ ಸ್ಟೇ ತಂದು ನಾವು ಇದ್ ಮಾಡಿದ್ರೆ ಅಂತ ನಾವು ಎಲ್ಲ ಮಾತಾಡ್ಕೊಂಡಿದ್ದೇವೆ ಈಗ. ಓಕೆ. ಇನ್ನೊಂದು ಕಡೆ ಸುದ್ದಿ ಏನಂತಂದ್ರೆ, ತುಳು ಚಿತ್ರರಂಗ ಮಾರ್ಕೆಟ್ ನಲ್ಲಿ ತುಂಬಾ ಒಂದು ಸಣ್ಣದು ಅನ್ನುವಂಥದ್ದು. ಆದ್ರಿಂದ ಇದನ್ನ ಸಂಘದ ಒಂದು ಏನಾದ್ರು ಮಾಡುವ, ಅಂದ್ರೆ ಸಂಘದಲ್ಲಿ ಒಂದು ಸಮಾಧಾನದ ರೀತಿಯಲ್ಲಿ ಏನಾದ್ರು ಇದು ಮಾಡುವ, ಸಂಧಾನ ಮಾಡುವ ಏನಾದ್ರು ಪ್ರಕ್ರಿಯೆ ಇದೆಯಾ ಅಂತ? ಅಲ್ಲ, ನಾವು ಈಗ ಹೇಗೆ ಅಂತ ಹೇಳಿದಂದ್ರೆ, ಹೌದು ತುಳು ಚಿತ್ರ ನಮ್ಗೂ ಹೆಮ್ಮೆ ಇದೆ. ನಾವು ಈಗ ತುಳುನಾಡಿಗೆ ಅಭಿನವ ಒಂದು ಸಂಬಂಧವನ್ನು ಇಟ್ಕೊಂಡವರೇ ನಾವು. ಈಗ ನಮ್ಗೆ ತುಂಬಾ ಖುಷಿ ಇದೆ. ತುಳು ಚಿತ್ರರಂಗ ಇವತ್ತು ಬೆಳೆದ್ರೆ ನಾಳೆ ಹೊರದೇಶಗಳಲ್ಲಿ ಅಲ್ಲಿ ಇಲ್ಲಿ ಬೇಡಿಕೆಗಳಿದೆ. ಈಗ ತಾನೇ ಬೆಳೆಯುವ ಸಸಿ ಅದು. ಸೊ ಅಂತ ವಿಷಯದಲ್ಲಿ ಇವರು ರೈಟಿಂಗ್ ಅಲ್ಲಿ ಬರೆಯುವವರು, ನಿರ್ದೇಶಕರು ಏನು ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾ ಇರ್ತಾರೆ ಏನಂತ ಗೊತ್ತಿಲ್ಲ. ಅವ್ರಿಗೆ ಏನಂತ ತಿಳ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಘಟ್ಟದವರನ್ನ ಅಷ್ಟು ಸಣ್ಣ ತಾತ್ಸಾರಕ್ಕೆ ಕೆಳಗೆ ನೆಟ್ಟಿಗೆ ಇಳಿಸ್ತಾರಲ್ಲ, ಅವ್ರು ಏನಂತ ತಿಳ್ಕೊಂಡಿದ್ದಾರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಸೊ ನಮ್ಗೆ ಅದಕ್ಕೆ ಕ್ಲಾರಿಫೈ ಕೊಡ್ಲೇಬೇಕು. ಅವರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಆಗುವ ಅನಾಹುತಗಳಿಗೆಲ್ಲ ಅವರಿಗೆ ಜವಾಬ್ದಾರ ಆಗ್ತಾರೆ. ಓಕೆ, ಒಂದು ವೇಳೆ ಈಗ ಚಿತ್ರತಂಡ ಈ ಒಂದು ಕ್ಲಿಪ್ಪಿಂಗ್ಸ್ ಅನ್ನ ನಾವು ಕಟ್ ಮಾಡ್ತೀವಿ, ನಮ್ಗೆ ಚಿತ್ರ ಒಂದು ಮುಂದುವರಿಸಲಿಕ್ಕೆ ನೀವು ಏನು ಅಡ್ಡಿ ಮಾಡಬೇಡಿ ಏನಾದ್ರೂ ಹೇಳಿದ್ರೆ ಚಿತ್ರತಂಡ, ನೀವು ಇದಕ್ಕೆ ಸಂಧಾನ ಮಾಡ್ಲಿಕ್ಕೆ ಒಪ್ತೀರಾ ಅಂತ? ಅಲ್ಲ, ನಾವು ಈಗ ಅವರು ಅದು ಕಟ್ ಮಾಡ್ಲೇಬೇಕು. ಏನಿದೆ ಅದು ಅವ್ರು ಹೇಳಿದ್ದಾರೆ ಅದನ್ನು ಕಟ್ ಮಾಡ್ಲೇಬೇಕು. ಒಂದು ಮತ್ತೆ ಅವರು ಬಹಿರಂಗವಾಗಿ ಕ್ಷಮೆ ಕೇಳಲೇಬೇಕು.
ಓಕೆ. ಯಾಕೆಂದ್ರೆ ಆಲ್ಮೋಸ್ಟ್ ಈಗ ಎಲ್ಲ ಕಡೆನೂ ಅದು ಹೋಗಿದೆ. ಎಲ್ಲರೂ ಒಂದು ನೋಡುವ ರೀತಿ ಉಂಟಲ್ಲ, ತುಂಬಾ ಕೆಳಮಟ್ಟಕ್ಕೆ ನೋಡ್ತಾರೆ. ಓಕೆ. ಸೊ ಅವರವರ ಕಷ್ಟ ಅವರವರಿಗೆ ಮಾತ್ರ ಗೊತ್ತುಂಟು. ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಬಗ್ಗೆ ಬಂದ್ರೆ ನಾವು ಗಟ್ಟವರು ಅಂತೆಲ್ಲ ಯಾರು ಬಿಡುವಂತ ಪ್ರಶ್ನೆನೇ ಇಲ್ಲ ಇದರಲ್ಲಿ. ಓಕೆ. ಒಂದು ವೇಳೆ ಕಟ್ ಮಾಡೋದಿದ್ರೆ ಸಿನಿಮಾ ಕಂಟಿನ್ಯೂ ಆಗ್ಲಿಕ್ಕೆ ನೀವು 2-3 ದಿವಸ ಇರೋದಷ್ಟೇ. ಒಂದು ವೇಳೆ ಕಂಟಿನ್ಯೂಸ್ ಮಾಡಿದ್ರೆ ಏನ್ ನಿಮ್ಮ ಮುಂದಿನ ಹೋರಾಟ ಏನು ಅಂತ? ಇಲ್ಲ, ನಾವು ಅದು ಕೋರ್ಟಲ್ಲಿ ಸ್ಟೇ ತರ್ತೇವೆ. ಅದು ಫಿಲ್ಮ್ ರಿಲೀಸ್ ಆಗ್ಲಿಕ್ಕೆ ನಾವು ಬಿಡುದಿಲ್ಲ. ಓಕೆ. ರಿಲೀಸ್ ಆಗ್ಲಿಕ್ಕೆ ನಾವು ಬಿಡುದಿಲ್ಲ, ಸ್ಟೇ ತರ್ತೇವೆ ನಾವು 100% ತರ್ತೇವೆ. ಅದು ನಮ್ಗೆ ಇವತ್ತು ಕ್ಲಾರಿಫೈ ಕೊಡ್ಲಿಲ್ಲ, ನಾಳೆ ಒಳಗೆ ನಾವು ಸ್ಟೇ ತರ್ತೇವೆ. ಓಕೆ. ನಾಡಿದ್ದು ರಿಲೀಸ್ ಅದು, ನಾಳೆನೇ ತರ್ತೇವೆ ನಾವು. ಓಕೆ ಸರ್, ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು.